ರಾತ್ರಿ 7ರಿಂದ ಡ್ಯೂಟಿ ಇದೆ, ಇನ್ನು 3 ಗಂಟೆ ನಿದ್ದೆ ಮಾಡುತ್ತೇನೆ ಎಂದು ವಿಡಿಯೋ ಕಾಲ್ ಮೂಲಕ ಕುಟುಂಬದವರೊಂದಿಗೆ ನಗುತ್ತಾ ಮಾತನಾಡಿದ್ದ ನರ್ಸ್ ಹೇಜಲ್ ನಿಗೂಢವಾಗಿ ಚಿರನಿದ್ರೆಗೆ ಜಾರಿದ್ದಾರೆ. ಜುಲೈ 19ರಂದು ಸಂಜೆ 4 ಗಂಟೆಗೆ ತಾನು ದುಡಿಯುತ್ತಿದ್ದ ಸೌದಿ ಅರೇಬಿಯಾದ ಆರೋಗ್ಯ ಇಲಾಖೆಯ ಅಲ್ ಮಿಕ್ವಾ ಜನರಲ್ ಆಸ್ಪತ್ರೆಯ ವಸತಿ ಗೃಹದಿಂದ ಹೇಜಲ್ ಕರೆ ಮಾಡಿದ್ದಾಗ ದನಿಯಲ್ಲಿ ಒಂಚೂರು ಆತಂಕ ಇರಲಿಲ್ಲ. ಆತ್ಮಹತ್ಯೆ ಮಾಡಿಕೊಳ್ಳುವಂತ ಸಮಸ್ಯೆಯೇ ಇರಲಿಲ್ಲ. ಆದ್ದರಿಂದ ಈ ಸಾವಿನ ಬಗ್ಗೆ ತೀವ್ರ ಶಂಕೆ ಇದೆ ಎಂದು ಪತಿ, ತಂದೆ ಹಾಗೂ ಕುಟುಂಬಸ್ಥರು ತಿಳಿಸಿದ್ದಾರೆ. ಕಿನ್ನಿಗೋಳಿಯ ಮಹಿಳೆಯರೊಬ್ಬರು ಸೌದಿಗೆ ತೆರಳಿದ್ದು ಅವರು ಮಂಗಳೂರು ವಿಮಾನ ನಿಲ್ದಾಣದಿಂದ ಕರೆ ಮಾಡಿದ್ದಾಗ ಹೇಜಲ್ ಕರೆ ಸ್ವೀಕರಿಸಿದ್ರು. ಮಾರನೇ ದಿನ ಅವರು ಸೌದಿಗೆ ತಲುಪಿದಾಗ ಕರೆ ಸ್ವೀಕರಿಸಲಿಲ್ಲ. ಬಳಿಕ ಮಹಿಳೆ ಹೇಜಲ್ ರೂಮಿಗೆ ಹೋದಾಗ ಪ್ರಕರಣ ಗೊತ್ತಾಗಿ ಊರಿಗೆ ಕರೆ ಮಾಡಿ ವಿಚಾರ ತಿಳಿಸಿದ್ದಾರೆ. ಹೈಜಲ್ರೊಂದಿಗೆ ರೂಮಿನಲ್ಲಿದ್ದವರ ಪೈಕಿ ಒಬ್ಬರು ಪಾಕಿಸ್ತಾನಿ, ಅವರು ರಜೆಯಲ್ಲಿ ಊರಿಗೆ ಹೋಗಿದ್ರು. ಇನ್ನಿಬ್ಬರು ಕೇರಳಿಗರು. ಎಲ್ಲವೂ ಅಂದುಕೊಂಡಂತೆ ಆಗಿದ್ದರೆ ಹೇಜಲ್ ಆಗಸ್ಟ್ 27ಕ್ಕೆ ಅಕ್ಕ ರೆನ್ಸಿ ಫೆರ್ನಾಂಡಿಸ್ ಅವರ ಮಗನ ಹುಟ್ಟುಹಬ್ಬಕ್ಕೆ ಊರಿಗೆ ಬರಬೇಕಿತ್ತು. ಈ ಬಗ್ಗೆ ಅವರು ಕುವೈಟ್ನಲ್ಲಿರುವ ತಂದೆಯೊಂದಿಗೆ ಮಾತುಕತೆ ನಡೆಸಿದ್ರು. ಕುತ್ಯಾರು ಬಗ್ಗತೋಟ ರಸ್ತೆಯ ದಡ್ಡು ಬಳಿ ಹೇಜಲ್ ದಂಪತಿ ಮನೆ ನಿರ್ಮಿಸಿದ್ರು. ಕಳೆದ 6 ವರ್ಷದಿಂದ ಸೌದಿಯಲ್ಲಿ ನರ್ಸ್ ಆಗಿದ್ದ ಅವರು 5 ವರ್ಷಕ್ಕೆ ರಾಜೀನಾಮೆ ನೀಡಿ ಸಿಗುವ ಸರ್ಕಾರಿ ಸೌಲಭ್ಯ ಪಡೆದು ಊರಿಗೆ ಬರಬೇಕೆಂತ ಅಂದ್ಕೊಂಡಿದ್ರು. 10 ತಿಂಗಳ ಮೊದಲು ತಮ್ಮ ಮನೆ ಗೃಹ ಪ್ರವೇಶಕ್ಕೆ ಬಂದವರು ಈ ವಿಚಾರ ಮನೆಯವರೊಂದಿಗೆ ಹಂಚಿಕೊಂಡಿದ್ರು. ಸಾವಿನ ಕುರಿತು ತನಿಖೆ ಆರಂಭವಾಗಿದ್ದು ಆಕೆ ರೂಮಿನಲ್ಲಿದ್ದವರನ್ನ ವಶಕ್ಕೆ ಪಡೆಯಲಾಗಿದೆ. ಮೊಬೈಲ್, ಲ್ಯಾಪ್ಟಾಪ್ ವಶಪಡಿಸಲಾಗಿದೆ ಎನ್ನಲಾಗಿದೆ. ಇದರೊಂದಿಗೆ ಕೌಟುಂಬಿಕರಿಗೆ ಆಸ್ಪತ್ರೆ, ಅಲ್ಲಿನ ಸರ್ಕಾರ ಮಾಹಿತಿ ನೀಡ್ತಿಲ್ಲ. ಫೋನ್ ಕರೆಗಳ ಮೇಲೆ ನಿಗಾ ಇರಿಸಲಾಗಿದೆ. ಇದರಿಂದ ಅಲ್ಲೇನು ನಡೆಯುತ್ತಿದೆ ಎನ್ನುವುದು ಮನೆಯವರಿಗೆ ತಿಳಿಯುತ್ತಿಲ್ಲ. ಸಚಿವಾಲಯ ಈ ಬಗ್ಗೆ ಪ್ರಕ್ರಿಯೆ ನಡೆಸುತ್ತಿದೆ. ಸೌದಿಯಲ್ಲಿ ಶುಕ್ರವಾರ, ಶನಿವಾರ ರಜೆ. ಇನ್ನು ಅಲ್ಲಿನ ಕಾನೂನಿನಂತೆ ಶವ ಪರೀಕ್ಷೆ, ಸ್ಥಳ ತನಿಖೆ ಸಹಿತ ತನಿಖಾ ಪ್ರಕ್ರಿಯೆ ಪೂರ್ಣಗೊಂಡ ಬಳಿಕ ವರದಿಯನ್ನ ನ್ಯಾಯಾಧೀಶರ ಮುಂದೆ ಇಡಬೇಕಾಗಿದೆ. ಅದನ್ನ ಮಾಡದಿದ್ದರೆ ಮತ್ತೆ ತನಿಖೆ ನಡೆಯಬೇಕು. ಬಳಿಕ ತೀರ್ಪನ್ನ ರಾಯಭಾರ ಕಚೇರಿಗೆ ಸಲ್ಲಿಸಬೇಕಿದೆ. ಆಕೆಯ ಸ್ವತ್ತುಗಳು, ಸೌಲಭ್ಯ ಲೆಕ್ಕಾಚಾರ ಅಂತಿಮಗೊಳಿಸಿ ಮೃತದೇಹ ಭಾರತಕ್ಕೆ ಕಳುಹಿಸಬೇಕಿದೆ. ಇದಕ್ಕೆ 10-15 ದಿನಗಳು ಬೇಕು ಎನ್ನಲಾಗಿದೆ. ಸುಳ್ಯ ತಾಲೂಕಿನ ಕೋಡಿಯಾಲ ಗ್ರಾಮದ ರಾಮಕುಮೇರು ಎಂಬಲ್ಲಿ ಮನೆಯಿಂದ ರೂಪಾಯಿ 26,500 ನಗದು ಹಾಗೂ 6 ಪವನ್ ಚಿನ್ನ ಕಳವು ಮಾಡಿರುವ ಘಟನೆ ಬುಧವಾರ ನಡೆದಿದೆ. ಮನೆಯ ಮುಂಬಾಗಿಲಿನ ಬೀಗವನ್ನ ಮುರಿದು ಒಳ ಪ್ರವೇಶಿಸಿದ ಕಳ್ಳರು ಹಾಲ್ನಲ್ಲಿದ್ದ ಲಾಕರ್ನ ಬೀಗ ಮುರಿದು ಅದರೊಳಗಿದ್ದ ನಗದು ಹಾಗೂ ಸುಮಾರು 1 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಒಡವೆಗಳನ್ನ ಹಾಡಹಗಲೇ ಕಳ್ಳತನ ಮಾಡಿದ್ರು. ಕಳ್ಳತನ ವಿಚಾರ ತಿಳಿದ ಮನೆಯ ಯಜಮಾನ ರಾಮಕುಮೇರಿಯ ಸತ್ಯನಾರಾಯಣರು ಬೆಳ್ಳಾರೆ ಠಾಣೆಯಲ್ಲಿ ಬುಧವಾರವೇ ದೂರು ನೀಡಿದ್ರು. ಸತ್ಯನಾರಾಯಣರು ನೀಡಿದ ದೂರಿನ ಮೇರೆಗೆ ಕಾರ್ಯಾಚರಣೆಗಿಳಿದ ಬೆಳ್ಳಾರೆ ಪೊಲೀಸ್ ತಂಡ ಕಳ್ಳತನ ಮಾಡಿರುವ ಆರೋಪಿ ಅದೇ ಊರಿನ ಜಗದೀಶ ಎಂಬಾತನನ್ನ ಶುಕ್ರವಾರ ಮಧ್ಯಾಹ್ನ ಕೊಡಿಯಾಲದ ಪಂಚಿಗಾರು ಸಮೀಪ ಬಂಧಿಸಿದ್ದಾರೆ. ಈ ಹಿಂದೆ ಕಳ್ಳತನ ಸೇರಿದಂತೆ ಹಲವಾರು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಜಗದೀಶನನ್ನ ಪತ್ತೆ ಹಚ್ಚಿ ಠಾಣೆಯಲ್ಲಿ ವಿಚಾರಿಸುವ ವೇಳೆ ಕಳ್ಳತನ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾನೆ. ಬಳಿಕ ಆತ ಕಳವುಗೈದ ನಗದು, ಚಿನ್ನದ ಒಡವೆಗಳನ್ನು ವಶಪಡಿಸಿಕೊಂಡು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ಸುಳ್ಯ ವೃತ್ತ ನಿರೀಕ್ಷಕ ಸತೀಶ್ ಕುಮಾರ್ ನೇತೃತ್ವದಲ್ಲಿ ಬೆಳ್ಳಾರೆ ಪೊಲೀಸ್ ಠಾಣೆಯ ಎಸ್ಐ ಈರಯ್ಯ, ಡಿಎನ್, ಎಎಸ್ಐಗಳಾದ ಭಾಸ್ಕರ್, ಸುಧಾಕರ್, ಹೆಡ್ ಕಾನ್ಸ್ಟೇಬಲ್ ಬಾಲಕೃಷ್ಣ ಕೆ, ಸತೀಶ್, ಚಂದ್ರಶೇಖರ್, ಮಂಜುನಾಥ್ ಕಾರ್ಯಾಚರಣೆಗಿಳಿದ್ರು. ರಾಜ್ಯದಲ್ಲಿ ಸಾಮಾನ್ಯರಿಂದ ಧನಿಕರವರೆಗೆ ನಿದ್ದೆಗೆಡಿಸಿರುವ ಡ್ರಗ್ಸ್ ದಂಧೆಕೋರರು ಕಾನೂನು ಕುಣಿಕೆಗೆ ಸಿಗುತ್ತಿಲ್ಲ. ಮಾದಕ ದ್ರವ್ಯ ಮಾರಾಟಗಾರರ ವಿರುದ್ಧ ದಾಖಲಾದ ಒಟ್ಟಾರೆ ಪ್ರಕರಣದಲ್ಲಿ 5.54% ಮಾತ್ರ ಶಿಕ್ಷೆಯಾಗಿದೆ.
ಇದಕ್ಕೆ ರಾಜ್ಯ ಸರ್ಕಾರದ ವಿಳಂಬ ನೀತಿಯೇ ಪ್ರಮುಖ ಕಾರಣ. 2016ರಿಂದ 2018ರ ಜೂನ್ ಅಂತ್ಯಕ್ಕೆ ರಾಜ್ಯದಲ್ಲಿ 2484 ಮಾದಕ ದ್ರವ್ಯ ಮಾರಾಟ ಪ್ರಕರಣಗಳು ದಾಖಲಾಗಿವೆ. ಇದರಲ್ಲಿ 7.31% ಪ್ರಕರಣಗಳು ಮಾತ್ರ ವಿಲೇವಾರಿಗೊಂಡು 142ರಲ್ಲಿ ಶಿಕ್ಷೆಯಾಗಿದೆ. 40 ಕೇಸುಗಳು ಖುಲಾಸೆಗೊಂಡಿವೆ. ಉಳಿದ 2302 ಕೇಸುಗಳು ಪೊಲೀಸ್ ತನಿಖೆಗೆ ಮತ್ತು ಕೋರ್ಟ್ ವಿಚಾರಣೆ ಹಂತದಲ್ಲಿ ಇರುವುದಾಗಿ ಎಸ್ಸಿಆರ್ಬಿಯಲ್ಲಿ ಉಲ್ಲೇಖಿಸಲಾಗಿದೆ. ಮಾದಕ ದ್ರವ್ಯ ಸಾಗಣೆ ಮತ್ತು ಬಳಕೆದಾರರ ವಿರುದ್ಧ ದಾಖಲಾಗುವ ಪ್ರಕರಣಗಳನ್ನು ರಾಜ್ಯದಲ್ಲಿ ಆಯಾ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಲಯ ನಡೆಸುತ್ತಿವೆ. ದಂಧೆಕೋರರನ್ನ ಬಂಧಿಸುವಲ್ಲಿ ಪೊಲೀಸರು ತೋರುವ ಕಾಳಜಿ, ಸಾಕ್ಷ್ಯ ಕಲೆ ಹಾಕಿ ಕೋರ್ಟ್ಗೆ ಆರೋಪ ಪಟ್ಟಿ ಸಲ್ಲಿಸಿ ಶಿಕ್ಷೆ ಕೊಡಿಸುವಲ್ಲಿ ತೋರಿಸುತ್ತಿಲ್ಲ. ಇದರಿಂದಾಗಿ ದಂಧೆಕೋರರು ಕಾನೂನಿನಿಂದ ತಪ್ಪಿಸಿಕೊಳ್ಳುತ್ತಿದ್ದಾರೆ. ಬಹುತೇಕ ಪ್ರಕರಣಗಳಲ್ಲಿ ಡ್ರಗ್ಸ್ ದಂಧೆಯ ಕಿಂಗ್ ಪಿನ್ಗಳು ಏಜೆಂಟ್ಗಳ ಮೂಲಕ ಅಕ್ರಮ ವ್ಯವಹಾರದಲ್ಲಿ ತೊಡಗಿರುತ್ತಾರೆ. ಮಾದಕ ದ್ರವ್ಯ ಹಲವರನ್ನ ದಾಟಿ ಏಜೆಂಟ್ ಕೈಗೆ ಬರುತ್ತದೆ. ಹೀಗಾಗಿ ಏಜೆಂಟ್ಗಳನ್ನ ಬಂಧಿಸಿದಾಗ ಕಿಂಗ್ ಪಿನ್ಗಳ ಮಾಹಿತಿ ಲಭಿಸುವುದಿಲ್ಲ. ಮತ್ತೊಂದೆಡೆ ಪ್ರತಿ ಡ್ರಗ್ಸ್ ಪ್ರಕರಣದ ಆರೋಪ ಪಟ್ಟಿ ನ್ಯಾಯಾಲಯಕ್ಕೆ ಸಲ್ಲಿಸಲು ವಿಧಿವಿಜ್ಞಾನ ಪ್ರಯೋಗಾಲಯದ ತಜ್ಞರ ವರದಿ ಮುಖ್ಯವಾಗಿರುತ್ತದೆ. ಇನ್ನು ಅಲ್ಲಿಂದ ವರದಿ ಬರಲು 1 ರಿಂದ 3 ವರ್ಷಗಳಾಗ್ತವೆ. ಹೀಗಾಗಿ ಪೊಲೀಸರ ತನಿಖೆ ಪೂರ್ಣಗೊಳ್ಳದೆ ಕೋರ್ಟ್ನಲ್ಲಿ ವಿಚಾರಣೆ ಆರಂಭವಾಗುವುದಿಲ್ಲ ಎಂಬುದು ಹಿರಿಯ ಪೊಲೀಸ್ ಅಧಿಕಾರಿಗಳ ಅಭಿಪ್ರಾಯ. ಕೂಲಿ ಕೆಲಸ ಮಾಡುತ್ತಿದ್ದ ಉತ್ತರ ಕನ್ನಡ ಮೂಲದ ಅರುಣ್ ಹಾಗೂ ಭಾರತಿಗೆ 1.5 ತಿಂಗಳ ಹಿಂದೆ ಇಬ್ಬರು ಅವಳಿ ಮಕ್ಕಳು ಹುಟ್ಟಿದ್ದು, ಅವಳಿ ಮಕ್ಕಳನ್ನ ಸಾಕಲು ಆಗದೆ ಸಂಕಷ್ಟಕ್ಕೆ ಒಳಗಾಗಿದ್ರು. ಅರುಣ್ ಬಾಗಲಕೋಟೆಯ ಮುಧೋಳ ಗ್ರಾಮದವರಾಗಿದ್ದು, ಭಾರತಿ ಬೆಳಗಾವಿಯ ರಾಮದುರ್ಗದವಳು. ಮಂಗಳೂರಿನಲ್ಲಿ 5 ವರ್ಷಗಳ ಹಿಂದೆ ಕೆಲಸ ಮಾಡುವಾಗ ಪ್ರೇಮಾಂಕುರವಾಗಿತ್ತು. ಬಳಿಕ ಇತ್ತೀಚೆಗೆ ಒಟ್ಟಿಗೆ ವಾಸವಾಗಿದ್ದ ಇವರಿಗೆ ಇಬ್ಬರು ಅವಳಿ ಮಕ್ಕಳು ಹುಟ್ಟಿದ್ದವು. ಆದರೆ ಇವರನ್ನ ಮನೆಗೆ ಸೇರಿಸಲು ಮನೆಯವರು ಒಪ್ಪದ ಹಿನ್ನೆಲೆಯಲ್ಲಿ ಅವರು ಅನಿವಾರ್ಯವಾಗಿ ಉಡುಪಿಗೆ ಬಸ್ ಮೂಲಕ ಬಂದಿದ್ದಾರೆ. ಬಸ್ ನಿಲ್ದಾಣದಲ್ಲಿ ಮಕ್ಕಳನ್ನ ಬಿಟ್ಟು ತಂದೆ ಹೋದ್ರೆ ಇತ್ತ ತಾಯಿ ಕೂಡ ಮಕ್ಕಳನ್ನ ಬಿಟ್ಟು ಹೊರಟಿದ್ದಾಳೆ. ಇದನ್ನ ಗಮನಿಸಿದ ಸ್ಥಳೀಯರು ಅನುಮಾನಗೊಂಡು ಹಿಂಬಾಲಿಸಿದ್ದಾರೆ. ಮಾತ್ರವಲ್ಲದೆ ಸಾಮಾಜಿಕ ಕಾರ್ಯಕರ್ತರಾದ ನಿತ್ಯಾನಂದ ಒಳಕಾಡು, ತಾರನಾಥ್ ಮೇಸ್ತಾ ಅವರಿಗೆ ಮಾಹಿತಿ ನೀಡಿದ್ದು, ಸ್ಥಳಕ್ಕಾಗಮಿಸಿದ ಸಾಮಾಜಿಕ ಕಾರ್ಯಕರ್ತರು ಇಬ್ಬರನ್ನ ಮನವೊಲಿಸಿ ವಾಪಸ್ ಕರೆತಂದಿದ್ದಾರೆ. ಮಕ್ಕಳನ್ನ ಸಾಕಲು ಕಷ್ಟ ಎನ್ನುವ ಕಾರಣಕ್ಕೆ ಮಕ್ಕಳ ರಕ್ಷಣಾ ಘಟಕಕ್ಕೆ ಸಂಪರ್ಕಿಸಿ ಅಲ್ಲಿಂದ ಅಧಿಕಾರಿಗಳು ಬಂದ ಬಳಿಕ ನಿಟ್ಟೂರಿನ ಸ್ಟೇಟ್ ಹೋಮ್ಗೆ ಇವರನ್ನ ದಾಖಲು ಮಾಡಲಾಗಿದೆ. ಮಕ್ಕಳು ಸಾಕಲಿಕ್ಕೆ ತುಂಬ ಕಷ್ಟ ಉಂಟು ಅವರಿಗೆ. ಯಾಕೆಂದರೆ ಅವರು ಸ್ವಲ್ಪ ಮಾತಾಡಿ ನನಗೆ ಜೀವನ ಬೇಡ, ಮಗುವೇ ಬೇಡ ಅಂತ ನಾಯಿ ಬಿಟ್ಟು ಹೋಗಿ
ಪೊಲೀಸ್ ಹತ್ರ ಹೋಗುವಾಗ ನಾನು ಹಿಂದುಗಡೆ ಹೋಗಿ ನೋಡು ನೀನು ಹೋಗಬೇಡಪ್ಪ, ಸಣ್ಣ ಮಕ್ಕಳು ಅದಕ್ಕೆ ಏನಾದರೂ ಪರಿಹಾರ ಮಾಡ್ತೇವೆ ನಾವು, ನೀನು ಬಾ, ಅಲ್ಲಿ ನಿಮಗೆ ಇಲ್ಲ ಪೊಲೀಸ್ ಕೇಸ್ ಆಗ್ತದೆ, ಇಲ್ಲಿ ಮಕ್ಕಳು ಬಿಟ್ಟು ಹೋಗ್ಲಿಕ್ಕಿಲ್ಲ, ನೀನು ಬಾ ಅಂತ ವಾಪಸ್ ನಾವು ಕರ್ಕೊಂಡು ಬಂದ್ವಿ. ಅದಕ್ಕೆ ನಮ್ಮ ಸ್ಥಳೀಯ ನಮ್ಮದು ಸ್ಥಳೀಯ ನಿತ್ಯಾನಂದ ಒಳಕಾಡು ಇವರಿಗೆ ಫೋನ್ ಮಾಡಿ ಅವರನ್ನು ಬರಲಿಕ್ಕೆ ಹೇಳಿ ಮೀಡಿಯಾದವರನ್ನೆಲ್ಲ ಅವರು ಕರೆಸಿ ಎಲ್ಲ ಹೇಳಿ ಈಗ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅವರಿಗೆ ಈಗ ಮಕ್ಕಳ ಇಲಾಖೆ ಕಲ್ಯಾಣ ಇಲಾಖೆ ಅವರು ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡಿದ್ದಾರೆ. ಈಗ ತಾಯಿ ಸಿಕ್ಕಿದ್ದ ಗಂಟೆಯನ್ನು ಮಾತಾಡಿ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿ ಪೊಲೀಸ್ನವರು ಈಗ ಕಂಪ್ಲೇಂಟ್ ಕೊಡ್ತಾರೆ, ವಾಪಸ್ ಕರ್ಕೊಂಡು ಅದಕ್ಕೆ ಒಂದು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರಿ. ನೋಡೋಣ, ಒಂದು ಕೆಲಸ ಹಚ್ಚಿ ಇದನ್ನು ಮಾಡ್ಕೊಡ್ತೀನಿ. ಕೆಲಸ ಹಚ್ಚಿ ಅಲ್ಲ, ನೀವು 2 ಮಂದಿ ಇದ್ರೆ ನೀವು 200 ಮಾಡ್ಬೋದು. ನೋಡ್ರಿ ಅಲ್ಲಿ ಇದ್ರು ಸರಿ ಇಲ್ಲ, ಕರೆಕ್ಟಾಗಿಲ್ಲ. ಹಾಗೆ ನೀ ಹಾಲು ಕುಡಿಸ್ತಾ ಇದೆಯಾ, ಅವ್ರು ಅದ್ಲ ಆ ಕಡೆ ಓಡಿ ಹೋಗಿ ಕಚ್ಚಾಡಿದ್ರಿ, ಕಚ್ಚಾಡಿದ್ಬಿಟ್ಟು ನೀವು ಹಾಲು ಕುಡಿಸ್ತಾ ಇದ್ರಿ, ಅವ್ರು ಓಡಿ ಏನಪ್ಪ ನಾವು ಲಾಸ್ಟ್ ಡೇಟ್